ತುಮಕೂರು ಜಿಲ್ಲೆಯ ಸಿದ್ಧಗಂಗಾ ಮಠದಲ್ಲಿ ಜಾನುವಾರು ಜಾತ್ರೆ ನಡೆಯುತ್ತಿದ್ದು, ರಾಜ್ಯ ಮಾತ್ರವಲ್ಲದೆ ನೆರೆಯ ಆಂಧ್ರಪ್ರದೇಶ ಸೇರಿದಂತೆ ದೂರದ ಊರುಗಳಿಂದ ರೈತರು ಜಾತ್ರೆಗೆ ಆಗಮಿಸಿ ಹಸುಗಳನ್ನ ಖರೀದಿಸುತ್ತಿದ್ದಾರೆ. ಪ್ರತಿ ವರ್ಷದಂತೆ ಈ ಬಾರಿಯೂ ದನಗಳ ಜಾತ್ರೆ ಭರ್ಜರಿಯಾಗಿ ನಡೆಯುತ್ತಿದ್ದು, ಕೋವಿಡ್ ನಿಯಮಾವಳಿ ಪ್ರಕಾರ ಸ್ಯಾನಿಟೈಸರ್ ಸೇರಿದಂತೆ ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಮಠದ ಸುತ್ತಮುತ್ತಲಿನ ಗ್ರೌಂಡ್ನಲ್ಲಿ ಜಾತ್ರೆ ನಡೆಯುತ್ತಿದ್ದು, ನೋಡುಗರ ಕಣ್ಸೆಳೆಯುತ್ತಿದೆ. ಇನ್ನು ಜಾತ್ರೆಯ ಕೊನೆಯ ದಿನ ತೀರ್ಪುಗಾರರಿಂದ ಆಯ್ದ ಒಳ್ಳೆಯ ರಾಸುಗಳಿಗೆ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನ ನೀಡಲಾಗುತ್ತೆ. ಸದ್ಯ ಸುಪ್ರಸಿದ್ಧ ಜಾನುವಾರು ಜಾತ್ರೆಯಲ್ಲಿ ಈ ವರ್ಷವೂ ಹಳ್ಳಿಕಾರ್ ಎತ್ತುಗಳ ಜೋಡಿ ಮುಂಚೂಣಿಯಲ್ಲಿದೆ. ಈ ಜಾತ್ರೆ ಸೇರ್ತೈತೆ ಅಂತ ಹೇಳಿ ಬಂದ್ವಿ, ಏನೋ ಸೇರ್ತು. ಇವತ್ತು ಬೆಳಿಗ್ಗೆ ಬಂದ್ವಿ ಸರ್. ಏನು ಪ್ರತಿ ವರ್ಷಕ್ಕೂ ಈ ವರ್ಷಕ್ಕೂ ಭಾರಿ ಡಿಫ್ರೆನ್ಸ್ ಐತೆ ಸರ್. ದನವೇ ಇಲ್ಲ ಸರ್, ಹೆಚ್ಚಾಗಿ ದನ ಮೇಯ್ಸದೆ. ಹಿಂಗೆ ಈ ಕೊರೋನಾ ಬಂದ್ಬಿಟ್ಟು ಈ ಜಾತ್ರೆಗಳು ಇಲ್ದಂಗೆ ಆಗ್ಬಿಟ್ವು. ದನಗಳು ಹಿಂಗೆ ಕೊಳ್ಳೋರು ಇಲ್ದಂಗೆ ಆಗ್ಬಿಟ್ರು. ಅದರಿಂದ ದನಗಳೇ ಇಲ್ಲ ಸರ್. ನಾನು ವರ್ಷ ಬರ್ತಾ ಇದ್ದೀನಿ ಸರ್ ಈ ಜಾತ್ರೆಗೆ. ವರ್ಷ ಬರ್ತಾ ಇದ್ದೀನಿ ಜಾತ್ರೆಗೆ. ಜಾತ್ರೆಗೆ ಮಾತ್ರ ವರ್ಷಕ್ಕೊಂದ್ಸತಿ ಈ ಜಾತ್ರೆಗೆ ಮಾತ್ರ ತಪ್ಪಿಸ್ಕೊಳಲ್ಲ ಸರ್. ಹೋದ ಸತಿನೂ ಇದೇ ಜಾಗದಾಗೆ ಇದ್ವಿ, ಬರ್ತಾ ಇರ್ತೀವಿ ಸರ್. ನಾವು ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಸಿದ್ಧಗಂಗೆ ಜಾತ್ರೆಗೆ ಓರಿ ಕಟ್ತಿದ್ವಿ. ವರ್ಷ ಪ್ರತಿ ವರ್ಷವೂ ಬರ್ತಾಯಿದ್ವಿ, ಈಗಲೂ ಬರ್ತಾಯಿದ್ವಿ. ನಮ್ಮದು ಒಂದು ಜೊತೆ ಒಂದು ಒಂಟಿ ಓರಿ ಬಂದೈತಿ. ಇವು 1.75 ಹೇಳ್ತಾಯಿದ್ವಿ, ಇನ್ನೂ ಅಲ್ಲಾಗಿಲ್ಲ. ಜಾತ್ರೆ ಇನ್ನೂ ಸೇರ್ತೈತೆ, ಇನ್ನೂ ಕೇಳ್ತಾವ್ರೆ, ಓದ್ತಾವ್ರೆ, ಇನ್ನೂ ನಡೀತಾವೆ, ಇನ್ನು ಆಗ್ತವೆ. ಹೋದ ವರ್ಷಕ್ಕಿಂತ ಈ ವರ್ಷ ಪರವಾಗಿಲ್ಲ, ಅಲ್ಲಲ್ಲೇ ಒಂಚೂರು ನಡೀತೈತೆ. ಈ ಕೊರೋನಾ ಇದರಿಂದ ಸ್ವಲ್ಪ ಜಾತ್ರೆ ಆಚೆಯಿಂದ ಬರೋ ಗಿರಾಕಿಗಳಿಗೆ ಸ್ವಲ್ಪ ತೊಂದರೆ ಆಗೈತೆ. ಹಂಗಾಗಿ ಸ್ವಲ್ಪ ಜಾತ್ರೆ ಮೊಬ್ಬೆ ಜಾತ್ರೆ ಅಲ್ಲಲ್ಲೇ ಸ್ವಲ್ಪ ಇನ್ನೂ ಸೇರಬೇಕು, ನೋಡ್ಬೇಕು. ಜಾತ್ರೆ ಇಲ್ಲ ನಮ್ಮ ಸುತ್ತ. ಇವಾಗ ಅವರು ಮಂಡ್ಯದಿಂದ ಬಂದವ್ರೆ, ಬೇರೆ ಕಡೆಯಿಂದ ಒಳ್ಳೆ ನರಸೀಪುರ ಈ ಕಡೆಯಿಂದನೂ ಬರ್ತಾರೆ. ಬೆಂಗಳೂರು, ನೆಲಮಂಗಲ, ಕಂಡಗುಪ್ಪ ಈ ಕಡೆಯಿಂದೆಲ್ಲ ಬರ್ತಾರೆ. ನಮ್ಮ ತುಮಕೂರು ಸೈಡು ಮಧುಗಿರಿಯಿಂದನೂ ಬರ್ತವೆ, ನಮ್ಮ ಸುತ್ತಮುತ್ತ ಎಲ್ಲ ಬರ್ತವೆ. ನಾವು ವರ್ಷ ನಮ್ಮ ಸದಾಕಾಲ ನಮ್ಗೆ ಓರಿ ಇದ್ದೇ ಇರ್ತವೆ. ನಮ್ಮ ಮನೆಗೆ ವ್ಯಾವಸಾಯಿಕೂ ಇರ್ತವೆ. ನಾವು ಸಿದ್ಧಗಂಗೆ ವರ್ಷ ಕಟ್ತೀವಿ, ಜಾತ್ರೆಗೆ ಬಂದೇ ಬರ್ತೀವಿ. ವರ್ಷ ಕಮಿಟಿ ನಡೀತೀವಿ, ಕಮಿಟಿಗೆ ಬಿಡ್ತೀವಿ. ಕಮಿಟಿ ಫಸ್ಟ್ ಸೆಕೆಂಡು ತಗೊಂತೀವಿ. ಬಂದೈತೆ ವರ್ಷ ತಗೊಂತೀವಿ ನಾವು. ವರ್ಷ ಕಮಿಟಿ ಬಿಟ್ಟು ಕಮಿಟಿ ತಗೊಂತೀವಿ.